ಏನು ಬೆಂಗಳೂರಿನಿಂದ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವಂತ ನಂಜುಂಡಪ್ಪ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರಣ್ನಾಥ್ ಅವರೇ. ಎಸ್ ಎಸ್ ಸರ್, ಇವಾಗ ಒಂದು ಸಂಪುಟ ಸದ್ಯದಲ್ಲೇ ಪುನರ್ರಚನೆ ಆಗುತ್ತಾ ಅಂತ ಒಂದು ವಿಚಾರ, ಜೊತೆಗೆ ನಾಳೆ ಮುಖ್ಯಮಂತ್ರಿಗಳು ನಾನು ದಿಲ್ಲಿಗೆ ತೆರಳುತ್ತಾ ಇದ್ದೇನೆ, ಹೈಕಮಾಂಡ್ ಜೊತೆಗೆ ಮಾತಾಡಬೇಕು ಅಂತ ಹೇಳ್ತಾ ಇರುವಂತ ವಿಚಾರ. ಇನ್ನೊಂದು ಕಡೆ ಕೇಳಿ ಬರ್ತಾ ಇರುವಂತದ್ದು, ಇಲ್ಲ ಸದ್ಯಕ್ಕೆ ಸಂಪುಟ ವಿಸ್ತರಣೆ ಸಾಧ್ಯತೆಗಳು ಇಲ್ಲ ಅನ್ನುವಂಥದ್ದು. ಈ ವಿಚಾರವಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಸಂಪುಟ ವಿಸ್ತರಣೆ ಅತಿ ಶೀಘ್ರದಲ್ಲೇ ಆಗತ್ತೆ. ಓಕೆ. ಒಂದು ನಾವು ಬೆಳವಣಿಗೆ ನೋಡ್ಬೇಕು ಅಂತಂದ್ರೆ ಹಿರಿಯ ಸಚಿವರನ್ನ ಈ ಬಾರಿ ಸಂಪುಟದಿಂದ ಕೈ ಬಿಡುವಂತಹದ್ದು ಬಹುತೇಕ ಖಚಿತವಾಗಿದೆ. ಅದರಲ್ಲಿ ಜಗದೀಶ್ ಶೆಟ್ಟರ್ ಅವರು ಸ್ವತಃ ಅವ್ರಿಗೆ ಮುನ್ಸೂಚನೆ ದೊರೆತು ಅವರು ನನ್ನ ಸಂಪುಟ ಸೇರಲ್ಲ ಅನ್ನುವಂತ ಮಾತನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹೌದು. ಕೆ ಎಸ್ ಈಶ್ವರಪ್ಪ ಅವರಿಗೂ ಸಚಿವ ಸ್ಥಾನ ಕೊಡುವಂತಹ ಸಾಧ್ಯತೆಗಳು ಕಡಿಮೆ ಇದೆ. ಹಾಗಾಗಿ ಅವರ ಪರವಾಗಿ ಮಠಾಧೀಶರು ಅಂದ್ರೆ ಹಿಂದುಳಿದ ವರ್ಗಗಳ ಮಠಾಧೀಶರು ಅವರ ಪರವಾಗಿ ಲಾಬಿ ಮಾಡ್ತಾ ಇದ್ದಾರೆ. ಅವರು ಜೊತೆಗೆ ಈಶ್ವರಪ್ಪ ಅವ್ರ ಜೊತೆಗೆ ನಿನ್ನೆ ಹೇಳ್ತಾ ಇದ್ದಾರೆ ಇನ್ನೂ ಬದಲಾವಣೆಗಳು ಆಗ್ಲಿಕ್ಕಿದೆ ಅಂತ. ಬಹುಶಃ ಅವರ ಒಳಸುಳಿ, ರಾಜಕೀಯ ಒಳಸುಳಿ ಯಾವ ರೀತಿ ಇದೆಯಾ, ಅವ್ರಿಗೆ ಯಾವ ರೀತಿ ಮಾಹಿತಿ ಇದೆಯಾ ಗೊತ್ತಿಲ್ಲ. ಅವರನ್ನು ಕೂಡ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂತಹ ಮಾಹಿತಿ ಇದೆ. ಯಾಕೆಂದ್ರೆ ಅವ್ರನ್ನ ಪಕ್ಷ ಸಂಘಟನೆಗೆ, ಪಕ್ಷಕ್ಕಾಗಿ ಹೆಚ್ಚು ರೀತಿಯಲ್ಲಿ ಬಳಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಪಕ್ಷದ ವರಿಷ್ಠರು ಚಿಂತನೆ ನಡೆಸ್ತಾ ಇದ್ದಾರೆ. ಈವರೆಗೆ ಯಾರಿಗೆ ಹೆಚ್ಚು ಅವಕಾಶಗಳು ಸಿಗ್ಲಿಲ್ಲ ಅಂತವರಿಗೆ, ಅದರಲ್ಲೂ ಪ್ರಮುಖವಾಗಿ ಜಾತಿವಾರು, ಪ್ರಾದೇಶಿಕವಾರು ಹೆಚ್ಚಿನ ಒಂದು ಪ್ರಾತಿನಿಧ್ಯವನ್ನ ಕೊಡುವಂತ ನಿಟ್ಟಿನಲ್ಲಿ ವರಿಷ್ಠರು ಒಂದು ಗಂಭೀರ ಚಿಂತನೆ ನಡೆಸ್ತಾ ಇರುವಂತದ್ದು ಕಾಣ್ತಾ ಇದೆ. ಆಮೇಲೆ ಈಗ ಹಾಲಿ ಸಚಿವರಾಗಿದ್ದಂತಹ ಹಲವರನ್ನ ಬಿಡ್ತಾ ಇದ್ದಾರೆ. ಈಗ ಶಶಿಕಲಾ ಜೊಲ್ಲೆ ಅವರನ್ನು ಕೂಡ ಸಂಪುಟದಿಂದ ಕೈ ಬಿಡುವಂತ ಸಾಧ್ಯತೆಗಳು ನಿಶ್ಚಳವಾಗಿವೆ. ಅವರ ಬಗ್ಗೆ ಮೊಟ್ಟೆ ಹಗರಣ ಕೇಳಿಬತ್ತಲ್ಲ, ಆರೋಪ ಕೇಳಿಬತ್ತು. ಹೀಗಾಗಿ ಅವರನ್ನು ಕೂಡ ಕೈ ಬಿಡುವಂತ ಸಾಧ್ಯತೆಗಳಿದಾವೆ. ಮತ್ತೆ ಹೊಸಬರಿಗೆ ಹೆಚ್ಚಿನ ಅಂದ್ರೆ ಹೊಸದಾಗಿ ಇರುವಂತಹ ಈಗ ಪಕ್ಷದ ಸಂಘಟನೆಗೆ ಮತ್ತೆ ಪಕ್ಷದ ವರ್ಚಸ್ಸಿಗೆ, ಸರ್ಕಾರದ ವರ್ಚಸ್ಸಿಗೆ ಹೆಚ್ಚಿನ ರೀತಿಯಲ್ಲಿ ನೆರವಾಗಬಲ್ಲ, ಮತ್ತೆ ಪಕ್ಷದ ಮತ್ತೆ ಸಂಘ ಪರಿವಾರದ ತತ್ವ ಸಿದ್ಧಾಂತಗಳನ್ನ ಪ್ರಖರವಾಗಿ ಬಿಂಬಿಸುವಂತಹ ನಾಯಕರಿಗೆ ಹೆಚ್ಚಿನ ಆದ್ಯತೆಗಳು ಸಿಗುವಂತ ನಿರೀಕ್ಷೆಗಳು ಈಗ ಇದಾವೆ. ಅಂದ್ರೆ ಬಹುಶಃ ಮುಂದಿನ ಚುನಾವಣೆ ಇಲ್ಲಿ ಬಹುಶಃ ಬಾರಿ ಮುಖ್ಯ ಆದ್ಯತೆ ಕೂಡ ಇರಬಹುದೇನೋ? ಇದು ಆದ್ಯತೆ ಅನ್ನೋದಕ್ಕಿಂತ ಚುನಾವಣೆ ಸಿದ್ಧತೆಗೋಸ್ಕರನೇ ಯಡಿಯೂರಪ್ಪ ಅವರನ್ನ ಬದಲಾವಣೆ ಮಾಡಿರುವಂತದ್ದು. ಯಾಕೆ ಅಂತಂದ್ರೆ ಈ ಮುಂದಿನ 2 ವರ್ಷಗಳಲ್ಲಿ ಯಡಿಯೂರಪ್ಪ ಅವ್ರಿಗೆ 80 ವರ್ಷ ಆಗತ್ತೆ. ಯಡಿಯೂರಪ್ಪ ಅವರನ್ನ ಬಿಟ್ಟು ಚುನಾವಣೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಈಗಿನ ಪರಿಸ್ಥಿತಿಯಲ್ಲಿ. ಹಾಗಾಗಿ ಯಡಿಯೂರಪ್ಪ ಅವರನ್ನ ಜೊತೆಯಲ್ಲಿ ಇಟ್ಕೊಂಡು ಯುವ ಒಂದು ತಂಡವನ್ನ ಕಟ್ಟಿ ಎಲ್ಲಾ ಜಾತಿ ಜನಾಂಗ ಮತ್ತೆ ಎಲ್ಲಾ ವಲಯಕ್ಕೂ ಒಂದು ಆದ್ಯತೆ ಕೊಟ್ಟು ಪಕ್ಷ ಸಂಘಟನೆ ಮೂಲಕ ಮುಂದಿನ ಬಾರಿಗೂ ಕೂಡ ಅಧಿಕಾರದ ಚುಕ್ಕಾಣಿ ಹಿಡಿಯುವಂತಹ ಒಂದು ತಂತ್ರಗಾರಿಕೆ ಬಿಜೆಪಿಯಲ್ಲಿದೆ. ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ಬಹುತೇಕ ಯಾರನ್ನ ಮಂತ್ರಿ ಮಾಡ್ಬೇಕು ಅನ್ನುವಂತ ಒಂದು ತೀರ್ಮಾನಗಳು ದೆಹಲಿ ಮಟ್ಟದಲ್ಲಿ ಆಗಿದಾವೆ. ಕೊನೆಯ ಕ್ಷಣದಲ್ಲಿ ಹೊಸ ಹೆಸರುಗಳು ಕೂಡ ಸೇರ್ಪಡೆ ಆಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಸೊ ಹೀಗಾಗಿ ಒಂದು ಕಡೆ ಯಡಿಯೂರಪ್ಪ ಅವರನ್ನು ಕೂಡ ನಿಯಂತ್ರಣ ಮಾಡಬೇಕು, ಯಡಿಯೂರಪ್ಪ ಅವರ ಮಗನನ್ನು ಕೂಡ ನಿಯಂತ್ರಣ ಮಾಡಬೇಕು. ಈ ಸವಾಲು ವರಿಷ್ಠರಿಗಿದೆ. ಹೀಗಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್, ಸಿ.ಪಿ. ಯೋಗೇಶ್ವರ್ಗೆ ಮತ್ತೊಮ್ಮೆ ಚಾನ್ಸ್ ಸಿಗುವಂತ ಸಾಧ್ಯತೆಗಳಿದಾವೆ. ಯತ್ನಾಳ್ಗೆ ಸಂಪುಟದಲ್ಲಿ ಅವಕಾಶ ಸಿಗುವಂತ ಸಂಭವ ಇದೆ. ಆಮೇಲೆ ಅರವಿಂದ್ ಬೆಲ್ಲದ್ ಅವರು ಡಾರ್ಕ್ ಹಾರ್ಸ್ ಆಗಿ ಬರ್ತಾರೆ ಅನ್ನೋಂತ ನಿರೀಕ್ಷೆ ಇತ್ತು ಮುಖ್ಯಮಂತ್ರಿಯಾಗಿ. ಅರವಿಂದ್ ಬೆಲ್ಲದ್ ಅವರಿಗೆ ಅವಕಾಶ ಕಲ್ಪಿಸ್ತಾ ಇದ್ದಾರೆ. ಆಮೇಲೆ ಶ್ರೀರಾಮುಲು ಅಂತವ್ರಿಗೂ ಕೂಡ ಹೆಚ್ಚಿನ ಆದ್ಯತೆಗಳು, ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡುವಂತ ನಿರೀಕ್ಷೆಗಳಿದಾವೆ. ಇವರು ಅಶೋಕ್ಗೆ ಉಪಮುಖ್ಯಮಂತ್ರಿ ಸ್ಥಾನ ಸಾಧ್ಯತೆ ಇದೆ ಅನ್ನುವಂತ ಮಾತು ಬಿಜೆಪಿ ವಲಯದಿಂದ ಕೇಳಿ ಬರ್ತಾ ಇದೆ. ಈ ಎಲ್ಲ ಒಂದು ಆಯಾಮಗಳನ್ನ, ಈ ಎಲ್ಲ ಒಂದು ರಾಜಕೀಯ ಲೆಕ್ಕಾಚಾರಗಳನ್ನ ನೋಡಿ ಬಿಜೆಪಿ ವರಿಷ್ಠರು ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಕರಾವಳಿಯಿಂದ ಕೂಡ ಸಾಕಷ್ಟು ಹೆಸರುಗಳು, ಹೊಸ ಹೆಸರುಗಳು ಸೇರ್ಪಡೆ ಆಗೋ ನಿರೀಕ್ಷೆಗಳಿದ್ದಾವೆ. ಸರ್ ಕರಾವಳಿಯಿಂದ ಕೂಡ ಒಂದಷ್ಟು ಜನ ರೇಸ್ ಅಲ್ಲಿದ್ದಾರೆ, ಉಡುಪಿ ಮಂಗಳೂರು ಕಡೆಯಿಂದ ಎಲ್ಲ. ಹೌದು. ಇದು ನಮ್ಮ ಶ್ರೀನಿವಾಸ ಪೂಜಾರಿ ಅವರದು ವಿಧಾನ ಪರಿಷತ್ ಸದಸ್ಯತ್ವ ಏನು ಅವಧಿ ಮುಂದಿನ ಡಿಸೆಂಬರ್ಗೆ ಮುಕ್ತಾಯ ಆಗುತ್ತೆ. ಸೊ ಹಾಗಾಗಿ ಅವರನ್ನು ಬಿಟ್ಟು ಬೇರೆ ಯಾರಿಗಾದ್ರೂ ಕೊಡಬಹುದು ಅನ್ನುವಂತ ಒಂದು ಅಭಿಪ್ರಾಯ. ಅವರನ್ನ ಬಿಟ್ಟು
ಸುಮಾರು ಜನಕ್ಕೆ ಈ ಕಡೆಯಿಂದ ಅವಕಾಶ ಇದಾವೆ. ಸುನಿಲ್ ಕುಮಾರ್ ಕರಾವಳಿಯಿಂದ ಇವರು ಹೆಬ್ಬಾರ್ ಅವ್ರನ್ನ ಬಿಡ್ತಾರೆ ಅನ್ನೋಂತ ಮಾತಿದೆ. ಅದು ಎಷ್ಟರ ಮಟ್ಟಿಗೆ ಇದಾಗುತ್ತೋ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರು ವಲಸಿಗರೆಲ್ಲ ಒಟ್ಟಾಗಿರೋದ್ರಿಂದ ಅವರು ಹೈಕಮಾಂಡ್ ಮೇಲೆ ಒತ್ತಡ ಇರಬಹುದು. ಉಳಿದ ಹಾಗೆ ಈಗ ದಕ್ಷಿಣ ಕನ್ನಡದಿಂದ, ಉಡುಪಿಯಿಂದ ಸುನಿಲ್ ಕುಮಾರ್ ಹೆಚ್ಚಿನ ಹೌದು ಅಥವಾ ಸಾಧ್ಯತೆಗಳಿದಾವೆ. ಹಲವಾರು ಹೆಸರುಗಳಿದಾವೆ ಅವರ ಪರಿಶೀಲನೆಯಲ್ಲಿ. ಯಾಕೆ ಅಂತಂದ್ರೆ ಅತಿ ಹೆಚ್ಚು ಮಂದಿ ಗೆದ್ದಿರೋದ್ರಿಂದ ಕರಾವಳಿಯಲ್ಲಿ ಬಿಜೆಪಿಯಿಂದ. ಕಳೆದ ಬಾರಿ ಕಾಂಗ್ರೆಸ್ ಪ್ರಾಬಲ್ಯ ಸಾಧಿಸಿತ್ತಲ್ವಾ, ಈ ಬಾರಿ ಬಿಜೆಪಿ ಹೆಚ್ಚಿನ ಪ್ರಾಬಲ್ಯ ಸಾಧಿಸಿರೋದ್ರಿಂದ ಈ ಹೆಚ್ಚಿನ ಅಂದ್ರೆ ಪಕ್ಷ ಸಂಘಟನೆಗೆ ಮತ್ತೆ ಮುಂದಿನ ಚುನಾವಣೆಗೆ ಅಡಿಪಾಯ ಹಾಕುವ ನಿಟ್ಟಿನಲ್ಲಿ ರೀತಿಯಲ್ಲಿ ಸೂಕ್ತ ವ್ಯಕ್ತಿಗಳಿಗೆ, ಯುವ ಸಮೂಹಕ್ಕೆ ಹೆಚ್ಚಿನ ಒತ್ತು ನೀಡುವಂತ ನಿರೀಕ್ಷೆಗಳಿದಾವೆ. ಇವಾಗ ಸರ್ ನೀವು ಹೇಳಿದಾಗೆ ಈ ವಲಸಿಗರು ಅಥವಾ ಕಳೆದ ಬಾರಿ ಆಪರೇಷನ್ ಸಂದರ್ಭದಲ್ಲಿ ಏನು 17 ಜನರನ್ನು ಕರ್ಕೊಂಡು ಬಂದ್ರಲ್ಲ, ಅವರನ್ನು ನಿಭಾಯಿಸುವುದು ಈಗ ಹೊಸ ಸಚಿವ ಸಂಪುಟದಲ್ಲಿ ಭಾರಿ ದೊಡ್ಡ ಒಂದಿಗೆ ಸವಾಲಾಗಿ ಪರಿಣಾಮ ಏನು ಅದು ಸವಾಲಾಗಿ ಕಾಣುತ್ತಾ ಅಥವಾ ಬಾರಿ ಈಸಿಯಾಗಿ ಟ್ಯಾಕಲ್ ಮಾಡ್ತಾರಾ? ಇಲ್ಲ, ಅದು ನಿಜಕ್ಕೂ ಸವಾಲು. ಯಾಕೆ ಅಂತಂದ್ರೆ ಅವರು ಮುಂದಿನ ಚುನಾವಣೆ ವೇಳೆಗೆ ಯಾವ ರೀತಿ ಅಲೆ ಬರುತ್ತೋ ಆ ಕಡೆ ಅವರು ವಾಲುವಂತ ಸಾಧ್ಯತೆಗಳಿದಾವೆ. ಒಂದು ವೇಳೆ ಕಾಂಗ್ರೆಸ್ಸಿನ ಅಲೆ ಪ್ರಬಲವಾಗಿದ್ರೆ ಅವರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಹೋಗ್ತಾರೆ. ಇದು ಬಿಜೆಪಿ ಹೈಕಮಾಂಡ್ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಯಡಿಯೂರಪ್ಪ ಅವರ ಒಂದು ವಿಶ್ವಾಸದ ಮೇಲೆ ಇವರೆಲ್ಲ ಬಹಳಷ್ಟು ಜನ ಸೇರಿದ್ರು, ಪಕ್ಷ ಸೇರಿದ್ರು. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿಲ್ಲ. ಹೀಗಾಗಿ ಅವರು ಯಾವ ರೀತಿ ಅವರನ್ನ ಸರಿಯಾಗಿ ನಡೆಸ್ಕೊಂಡ್ರೆ ಸರ್ಕಾರಕ್ಕೂ ಯಾವುದೇ ರೀತಿಯಾದ ಅಪಾಯ ಎದುರಾಗಲ್ಲ. ಅದೊಂದು ವೇಳೆ ಅವ್ರನ್ನ ಬಿಟ್ರೆ ಇದೊಂದು ರೀತಿ ಮಧ್ಯಂತರ ಚುನಾವಣೆಗೂ ಕೂಡ ಇದೊಂದು ಆ ಒಂದು ಸಿದ್ಧತೆಗಳ ಆರಂಭಕ್ಕೆ ಒಂದು ನಾಂದಿ ಹಾಕಬಹುದು. ಯಾಕೆ ಅಂತಂದ್ರೆ ಇವ್ರು ಯಾರು ಎಲ್ಲ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಮತ್ತೆ ನಿಲ್ಲೋದಕ್ಕೆ ಸಿದ್ಧತೆ ರೆಡಿ ಇದಾರೆ ಅವರೆಲ್ಲ. ಅವರ ಕ್ಷೇತ್ರಗಳನ್ನ ಅವ್ರು ಅಷ್ಟು ಗಟ್ಟಿಯಾಗಿ ಪ್ರಬಲವಾಗಿ ಇಟ್ಕೊಂಡಿರೋದ್ರಿಂದ ಸೊ ಆ ರೀತಿಯ ಮಧ್ಯಂತರ ಚುನಾವಣೆಯ ಸಾಧ್ಯತೆಗಳನ್ನು ಕೂಡ ಮಾಡುವಂತಹ ಒಂದು ರಾಜಕೀಯ ತೀರ್ಮಾನಗಳನ್ನು ಕೈಗೊಳ್ಳುವಂತ ಶಕ್ತಿನೂ ಕೂಡ ಈ ವಲಸಿಗರಲ್ಲಿ ಇದೆ. ಸರ್ಕಾರವನ್ನ ತಂದ್ರು ಸರ್ಕಾರವನ್ನ ಬೀಳಿಸುವಂತ ಒಂದು ಸಾಮರ್ಥ್ಯನೂ ಕೂಡ ಇವರಲ್ಲಿದೆ. ಸರಿ ಸರಿ ಸರ್, ಇವಾಗ ಆರಂಭದಲ್ಲಿ ಮಾತನಾಡುವಾಗ ಒಂದು ಉಲ್ಲೇಖ ಮಾಡಿದ್ರಿ ನೀವು, ಇದು ಯಡಿಯೂರಪ್ಪ ಅವರನ್ನು ಕೂಡ, ಯಾಕಂದ್ರೆ ಸಂಪುಟ ವಿಸ್ತರಣೆ ಮಾಡುವ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರನ್ನು ಮತ್ತು ಅವರ ಮಗ ವಿಜಯೇಂದ್ರ ಎಲ್ಲರನ್ನು ಕೂಡ ಒಂದು ಕಂಟ್ರೋಲ್ ಮಾಡುವಂತ ವಿಚಾರಗಳ ಬಗ್ಗೆ ಕೂಡ ಹೈಕಮಾಂಡ್ ಚಿಂತನೆ ಮಾಡಬಹುದು ಅಂತ. ಒಂದು ಇದೇ ವಿಚಾರವನ್ನು ಇಟ್ಕೊಂಡು ಇನ್ನೊಂದು, ಈಗ ಬೊಮ್ಮಾಯಿಯವರು ಪಕ್ಕಾ ಯಡಿಯೂರಪ್ಪ ಅವರದೇ ಆಯ್ಕೆ ಅನ್ನುವಂಥದ್ದು ಮತ್ತು ಇಡೀ ಏನು ಬೊಮ್ಮಾಯಿಯವರ ಆಯ್ಕೆ ಯಡಿಯೂರಪ್ಪ ಅವರ ಒಂದು ಮೇಲ್ಗೈ ಅನ್ನುವಂಥದ್ದು ವಿಚಾರವನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಮತ್ತು ಎಲ್ಲ ರೀತಿಯಲ್ಲಿ ಎಲ್ಲ ವಲಯಗಳಲ್ಲಿ ಕೇಳಿ ಬರ್ತಾ ಇರುವಂತ ಅಭಿಪ್ರಾಯ. ಸೊ ಇಂತಹ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಬಲ ಅಥವಾ ಅವರ ಏನು ಕೈಚಳಕ ನಡಿಲಿಕ್ಕಿಲ್ವಾ? ಯಡಿಯೂರಪ್ಪ ಅವರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ನಡಿಬೇಕಾಗತ್ತೆ. ಹೆಚ್ಚಿನ ಪ್ರಾತಿನಿಧ್ಯ ಈ ಬಾರಿ ಯಡಿಯೂರಪ್ಪ ಅವರ ಬೆಂಬಲಿಗರಿಗೆ ಸಿಗುವಂತ ಸಾಧ್ಯತೆಗಳಿಲ್ಲ. ಹೌದಾ? ಮುಖ್ಯಮಂತ್ರಿ ಸ್ಥಾನ ಅವ್ರಿಗೆ ಸಿಕ್ಕಿದೆ. ಯಡಿಯೂರಪ್ಪ ಅವರನ್ನ ನಿಭಾಯಿಸಬಲ್ಲ, ಯಡಿಯೂರಪ್ಪ ಅವರಿಗೆ ಸೆಡ್ಡು ಹೊಡೆಯಬಲ್ಲ ಅವರ ಒಂದು ಗುಂಪನ್ನು ಕೂಡ ಇದೇ ರೀತಿಯ ಒಂದು ಅವ್ರಿಗೂ ಕೂಡ ಪೋಷಣೆ ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಯಾಕೆಂತಂದ್ರೆ ಯಡಿಯೂರಪ್ಪ ಅವರನ್ನ ಕೆಳಗಿಳಿಸೋದಕ್ಕೆ ಬಿಜೆಪಿಯ ಹಲವು ಮುಖಂಡರು ಯಡಿಯೂರಪ್ಪ ವಿರೋಧಿ ಬಣವನ್ನ ಅತ್ಯಂತ ವ್ಯವಸ್ಥಿತವಾಗಿ ಬಳಸ್ಕೊಂಡ್ರು. ಅವರೆಲ್ಲ ನೇರವಾಗಿ ತಿರುಗಿ ಬಿದ್ದಿದ್ರು. ಇದು ಒಂದು ರೀತಿಯಲ್ಲಿ ಅಂತವರಿಗೂ ಕೂಡ ಈಗ ಯಾರನ್ನ ಭಿನ್ನಮತೀಯ ಚಟುವಟಿಕೆಗೆ ತೊಡಗಿಸ್ಕೊಂಡು ಹೈಕಮಾಂಡ್ ಅಂತವರನ್ನು ಕೂಡ ಸಂಪುಟಕ್ಕೆ ಸೇರ್ಪಡೆ ಮಾಡಿಸ್ಕೊಳ್ಳುವಂತಹ ಕೂಡ ತಗೊಳ್ಳುವಂತ ನಿಟ್ಟಿನಲ್ಲಿ ತಗೊಳ್ಳುವಂತ ಸಾಧ್ಯತೆಗಳಿದಾವೆ. ಅಂದ್ರೆ ಯತ್ನಾಳ್ ಅವರಿಗೆ, ಯೋಗೀಶ್ವರ್ ಅವರಿಗೆ ಎಲ್ಲ ಆದ್ಯತೆಗಳು ಗ್ಯಾರಂಟಿ ಅಂತ. ಹೌದು, ಅವ್ರಿಗೆ ಅಷ್ಟು ವಿಶ್ವಾಸದಿಂದ ಅವ್ರು ಮಾತಾಡ್ತಾರೆ ಅಂತಂದ್ರೆ ಅವರಲ್ಲಿ ಒಂದು ಯಾವ್ದೋ ಒಂದು ಇಂಡಿಕೇಶನ್, ಒಂದು ಸ್ಪಷ್ಟವಾದ ಒಂದು ಇಂಗಿತವನ್ನ ವರಿಷ್ಠರು ನೀಡಿರ್ತಾರೆ ಅಥವಾ ಸ್ಪಷ್ಟವಾದ ಒಂದು ಭರವಸೆ ಕೊಟ್ಟಿರ್ತಾರೆ. ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ, ಯತ್ನಾಳ್ ಅವರು ಈಗ ನಿನ್ನೆ ಹೇಳ್ತಾ ಇದ್ದಾರೆ ಬೊಮ್ಮಾಯಿ ಅವರನ್ನು ನಾವು ಒಪ್ಪಿಕೊಂಡಿದ್ದೇವೆ ಅಂತ. ಹೌದು ಹೌದು, ಅವರ ಒಂದ್ ಪಾಯಿಂಟ್ ಅಜೆಂಡಾ ಆಗಿತ್ತು ಯಡಿಯೂರಪ್ಪ ಅವರನ್ನು ಇಳಿಸ್ಬೇಕು ಅಂತ. ಸೊ ಹಾಗಾಗಿ
ಆ ಒಂದು ಇದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಹ್ಮ್ ಅವರು ಗಡ್ಡ ಎಲ್ಲ ಬಿಟ್ಟಿದ್ರು, ನಿನ್ನೆ ಅವರು ಬಹಳ ಸುಂದರವಾಗಿ ಕಾಣ್ತಾ ಇದ್ರು. ಅವರು ಅಲ್ಲೊಂದ್ ರೀತಿ ಕಳೆ ಕಂಡು ಬರ್ತಾ ಇತ್ತು. ಸಚಿವರಾಗುವಂತಹ ಒಂದು ವಿಶ್ವಾಸದಲ್ಲಿ ಅವರಿದ್ರು. ಒಂದು ಕಡೆ ಗೆಲುವಿನ ನಗೆ ಮತ್ತೊಂದು ಕಡೆ ನೀವು ಹೇಳಿದ ಹಾಗೆ ಮುಂದೆ ಸಚಿವರಾಗ್ತೇನೆ ಅನ್ನುವಂತ ಒಂದು ವಿಶ್ವಾಸ. ಹೌದು, ಎಸ್ 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 ಈ ತರದೆಲ್ಲ ಇದೆ, ಡೆವಲಪ್ಮೆಂಟ್ ನಡೀತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.